नित्य संग सदिल गलागिरी पुत्र रुदि से भृगु विलासदी ಪ್ರಭೋ ಶ್ರೀಮನ್ನಾರಾಯಣ ನಮೋ ನಮಃ. ಯಾವುದೇ ಒಂದು ಅಧಿಕಾರ ಆಗಲಿ ಕೀರ್ತಿ ಆಗಲಿ ನಮಗೆ ಲಭಿಸಬೇಕು ಅಂತಾದ್ರೆ ಪೂರ್ವ ಜನ್ಮದಲ್ಲಿ ನಾವು ಮಾಡಿದಂತ ಪುಣ್ಯದ ಫಲದ ರೂಪದಿಂದಲಾಗಿ ಪ್ರಾಪ್ತಿಯಾಗುತ್ತದೆ ಅಂತ ಹಿರಿಯರು ಹೇಳುತ್ತಾ ಇದ್ರು. ಹಾಗೆಯೇ ನನಗೆ ಈ ತೇಜಾವತಿ ಪಟ್ಟಣದ ಸರ್ವಾಧಿಕಾರವು ಪ್ರಾಪ್ತವಾಗಿದೆ. ಅಂದಿನಿಂದ ಇಂದಿನವರೆಗೆ ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಕೊರತೆಗಳಾಗಬಾರದು. ನನ್ನನ್ನೇ ನಂಬಿಕೊಂಡಿರುವಂತಹ ಪ್ರಜೆಗಳಿಗೆ ಬೇಕಾದಂತಹ ಸವಲತ್ತುಗಳು ನಮ್ಮಿಂದ ಅವರಿಗೆ ಕಲ್ಪಿತವಾಗಬೇಕು. ಪ್ರಜೆಗಳನ್ನು ನಾನು ಮಕ್ಕಳಂತೆ ನೋಡುತ್ತಾ ಇದ್ದೇನೆ. ಆದ್ದರಿಂದ ನನ್ನನ್ನು ಅವರು ಪೂಜಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ನಮಗೂ ಅವರಿಗೂ ಇರುವಂತಹ ಸಂಬಂಧ ಹೇಗೆ ಅಂತ ಕೇಳಿದ್ರೆ, ತಂದೆ ಮಕ್ಕಳು ಹೇಗೆ ವ್ಯವಹರಿಸ್ತಾರೋ ತದ್ರೀತಿಯಲ್ಲಿ ನನ್ನಲ್ಲಿರುವಂತಹ ಪ್ರಜೆಗಳೆಲ್ಲವರು ಕೂಡ ಯಾವುದೇ ಕ್ಷಾಮ ಢಾಮರಗಳಿಲ್ಲ. ಆದ್ರೆ ಎಲ್ಲರೂ ಕೂಡ ಸಂತೋಷಚಿತ್ತದಿಂದ ಕಾಲವನ್ನು ಕಳೆಯುತ್ತಾ ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ನೆರೆದಿರುವಂತಹ ನಮ್ಮ ಸಭೆಯನ್ನು ಕಂಡಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇದೆ. ಯಾವುದೇ ಒಂದು ಅಧಿಕಾರವಾಗಲಿ ಬರುತ್ತದೆ ಅಂತ ಹೇಳಿ ನಮಗೆ ಇಚ್ಛೆ ಬಂದಂತೆ ಅಧಿಕಾರವನ್ನು ಚಲಾಯಿಸಿದ್ರೆ ಯಾರೂ ಕೂಡ ನಮ್ಮನ್ನು ಗೌರವಿಸುವುದಿಲ್ಲ. ತಂದೆಯಿಂದ ಅವಗಣಿತವಾದಂತಹ ಈ ಒಂದು ಅಧಿಕಾರವನ್ನು ಯಾವುದೇ ಕೊರತೆ ಇಲ್ಲದೆ ತಂದೆ ಮಾಡಿದುದಕ್ಕೆ ಕಳಂಕ ಬಾರದ ರೀತಿಯಲ್ಲಿ ನಾನು ವ್ಯವಹರಿಸ್ತಾ ಇದ್ದೇನೆ ಎನ್ನುವಂತಹ ವಿಶ್ವಾಸ ನಂಬಿಕೆ ನನ್ನಲ್ಲಿದೆ. ಅಷ್ಟೇ ಅಲ್ಲ, ರಾಜನಾದ್ರೆ ಸಾಕಾಗುತ್ತದೆ, ಬೇಕಾದಷ್ಟು ಒಲಿದು ಬರುತ್ತದೆ. ಒಂದು ರಾಜ್ಯ ಅಂತ ಹೇಳುವಾಗ ಹತ್ತಿರದಲ್ಲಿರುವಂತಹ ಎಲ್ಲಾ ರಾಜ್ಯದ ಅರಸುಗಳು ಕೂಡ ಸ್ನೇಹ ಸಂಬಂಧಗಳು ಉಳಿದುಕೊಳ್ಳಬೇಕು ಎನ್ನುವಂತಹ ದೃಷ್ಟಿಯಿಂದ ನಮ್ಮಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬೇಕಾದಂತಹ ಮುತ್ತು ರತ್ನ ವಜ್ರ ಸ್ನೇಹಾರ್ಥವಾಗಿ ಬಂದು ಸೇರಿಕೊಳ್ಳುತ್ತದೆ. ನಮ್ಮ ಭಂಡಾರದಲ್ಲಿ ಏನು ಕೊರತೆ ಇಲ್ಲ, ಎಲ್ಲವೂ ತುಂಬಿ ತುಳುಕಾಡುತ್ತಾ ಇದೆ. ಮತ್ತೆ ಸಾಂಸಾರಿಕ ವಿಚಾರದಲ್ಲಿ ಹೋದ್ರೆ ಬಹಳಷ್ಟು ನೆಮ್ಮದಿ. ಸರಿ, ಹೌದು. ಯೋಗ್ಯ ಕಡೆಯಿಂದ ಯೋಗ್ಯ ವಧುವನ್ನು ಕೈ ಹಿಡಿದು ಸಾಂಸಾರಿಕ ಜೀವನದಲ್ಲಿ ಸುಖ ಎನ್ನುವಂತಹ ಸಾಮ್ರಾಜ್ಯದಲ್ಲಿ ತೇಲಾಡುತ್ತಾ ಇದ್ದೇನೆ. ತದ್ರೂಪವಾಗಿ 2 ಗಂಡು ಮಕ್ಕಳನ್ನು ಕೂಡ ಗಂಡು ಮಕ್ಕಳಿಗೆ ಜನ್ಮವನ್ನಿಟ್ಟಿದ್ದೇನೆ. ಸತ್ಯಶೇಖರ, ಸತ್ಯವ್ರತ ಎನ್ನುವ ಹಾಗೆ ಹೆಸರನ್ನಿಟ್ಟಿದ್ದೇನೆ. ಬಾಲ್ಯದಲ್ಲಿ ತಾಯಿಯ ತೋಳ ತೆಕ್ಕೆಯಲ್ಲಿ ಅಮೃತಪಾನವನ್ನು ಮಾಡುತ್ತಾ 4 ವರ್ಷದವರೆಗೆ ಕಾಲವನ್ನು ಕಳೆಯುತ್ತಾ ಇದ್ರು. ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಲೋಕದಲ್ಲಿ ಜ್ಞಾನವಂತರಾಗಬೇಕು, ವಿದ್ಯಾವಂತರಾಗಬೇಕು ಎನ್ನುವಂತಹ ಉದ್ದೇಶದಿಂದ ಗುರುಮಠಕ್ಕಾಗಿ ನಾನು ಕಳುಹಿಸಿದ್ದೆ. ಯೋಗ್ಯ ರೀತಿಯಲ್ಲಿ ವಿದ್ಯೆಯೂ ಎಲ್ಲ ಕೂಡ ಕಲಿತುಕೊಂಡಿದ್ದಾರೆ ಎನ್ನುವುದು ಇತ್ತೀಚೆಗಷ್ಟೇ ಮೊನ್ನೆ ನಮ್ಮ ಅರಮನೆಗೆ ಬಂದು ಸೇರಿದ್ದಾರೆ. ತಾಯಿಯ ಪ್ರೀತಿ ಪ್ರೇಮ ವಾತ್ಸಲ್ಯದಿಂದ ವಂಚಿತರಾದಂತಹ ಮಕ್ಕಳು ತಾಯಿಯ ಜೊತೆಯಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದಾರೆ.
ಒಂದು ಅರ್ಥದಲ್ಲಿ ನೋಡಿದ್ರೆ ಎಲ್ಲದರಲ್ಲಿಯೂ ಕೂಡ ನಾನು ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಇದ್ದೇನೆ ಎನ್ನುವಲ್ಲಿಗೆ ಬಹಳಷ್ಟು ಸಂತೋಷ. ಸಿಂಹಾಸನವೇರಿ ನಮ್ಮವರನ್ನೆಲ್ಲ ಒಮ್ಮೆ ಕೇಳಿಕೊಳ್ಳುತ್ತೇನೆ. ಸಂದೇಹಕಾಸ್ಪದ ಮುಂದೇನು ಯೋಚನೆ ಪರಿಯೋ ಸಂದೇಹಕಾಸ್ಪದ ಮುಂದೇನು ಯೋಚನೆ ಎಂದು ಬೆಸಗುಂಡನು ಬಂದುದೇ ನೆಲೆ ಮುದ್ದು ಕಂದರೆ ನೀವೀಗ ಹೆದರಿ ಹೋದೆ ಮಗನೇ. ಅಪ್ಪ ನಮಸ್ಕರಿಸಿದ್ದೇವಪ್ಪ. ಸಂತೋಷವಾಯಿತು. ಎರಗಿಕೊಂಡಿದ್ದೇವೆ. ಎಲ್ಲ ಒಂದೇ ಮಗನೇ. ಕೈ ಮುಗಿದಿದ್ದೇವೆ. ಪಾದಗಳಿಗೆ ಎರಗಿದ್ದೇವೆ. ಅಪ್ಪ ನಮಸ್ಕರಿಸಿದ್ದೇವೆ. ಅಡ್ಡ ಬಿದ್ದಿದ್ದೇನೆ. ನಿಮ್ಮದೆಂತದ ಅಷ್ಟೋತ್ತರವೈ? ಹಾಗಲ್ಲಪ್ಪ. ಮತ್ತೆ ನಮ್ಮ ಅಪ್ಪ ಅಲ್ವ ನೀವು? ಹೌದು. ನಿಮಗೆ ಎಷ್ಟು ಕೈ ಮುಗಿದ್ರು ನಮಗೆ ಸಾಕು ತಿಳಿಸುವುದಿಲ್ಲ ಅಂತ. ಹ ಆತ್ಮಾವೈ ಪುತ್ರ ನಾಮಾಸಿ. ನೀವು ಹಾಗೆ ಮಾಡ್ತಾ ಇದ್ದೀರಾ? ಅಲ್ಲ ತಂದೆಯೇ ಹಾಗಿದ್ರೆ ನೀವು ಹೀಗೆ ನಮಸ್ಕಾರ ಮಾಡ್ತಾ ಇದ್ದೀರಾ? ಅಲ್ಲ ನಾನು ಮಾಡ್ತಾ ಇದ್ದೆ ನೋಡಿ. ಅದೇ ನನ್ನ ತಂದೆಗೆ ನಾನು ಹಾಗೆ ಮಾಡಿದ್ದರಿಂದ ನಿಮ್ಮಲ್ಲಿಯೂ ಕೂಡ ಅದೇ ಭಾವನೆ ಉಕ್ಕಿಕೊಂಡಿತ್ತು. ಎಷ್ಟು ನಮಸ್ಕಾರ ಮಾಡಿದ್ರು ಸಾಕುತ್ತಾಗುದಿಲ್ಲ. ಇವತ್ತು ಸಾಕುತ್ತಾಗುದೇ ಇಲ್ಲ. ಆಶ್ಚರ್ಯ. ನಿಮ್ಮ ಆಗಮನವೇ ಆಶ್ಚರ್ಯ. ಅನಿರೀಕ್ಷಿತವಾದಂತ ಆಗಮನ. ನೀವು ಬಂದು ಬಹಳ ಸಮಯಗಳಾಯ್ತು. ನಾವು ಈಗ ಬರ್ಬೇಕಾದವರಲ್ಲ. ಅಲ್ಲ ನಾವು ಆವಾಗ್ಲೇ ಬರ್ಬೇಕಿತ್ತು. ಹೌದು ನಾವು ಕಾಯ್ತಾ ಇದ್ದೇವಲ್ಲಿ. ಅಲ್ಲ ಎಷ್ಟು ಹೊತ್ತಿಗೆ ನೀವು ನಿಲ್ಲಿಸ್ತೀರಿ ಅಂತ. ಹೌದು ಮಗನೇ, ನಿಮ್ಮ ಮುದ್ದು ಮುಖಗಳನ್ನು ಕಾಣಬೇಕು ಎನ್ನುವಂತ ಆಶೆ ನನ್ನಲ್ಲಿ, ಆತುರತೆ ಹೆಚ್ಚುತ್ತಾ ಆಯಿತು. ರಾಜಕೀಯ ವಿಚಾರದಲ್ಲಿದ್ದಂತ ನನಗೆ ನಿಮ್ಮ ಕಡೆಗೆ ಬರುವುದಕ್ಕೆ ಅವಕಾಶವೇ ಸಿಗಲಿಲ್ಲ. ಒಂದು ಗಳಿಗೆ ನೀವು ಸಿಗ್ತೀರಾ? ಇಲ್ಲ, ತಾಯಿಯ ಜೊತೆ ಇದ್ದೀರಲ್ಲ ನೀವು. ತಾಯಿ ಮಾತಾಡ್ತಾ ಇರ್ತಾಳೆ, ನಿಮ್ಮನ್ನು ಪ್ರೀತಿಸ್ತಾಳೆ. ಈ ಒಂದು ಆಲೋಚನೆಯಿಂದ ನಿಮ್ಮನ್ನು ಹಾಗೆ ನಾನು ಬಿಟ್ಟಿದ್ದೆ. ನೀವು ಮಾತಾಡುದು, ಅಮ್ಮ ಮಾತಾಡುದು, ಎರಡನ್ನು ಸೇರಿಸಿ ಅಮ್ಮನೇ ಮಾತಾಡ್ತಾರೆ. ಎಲ್ಲ ಅವಳೇ ಮಾತಾಡ್ತಾ ಇತ್ತು. ಮಕ್ಕಳೇ, ಮುದ್ದು ಕಂದಮ್ಮಗಳಿರ. ಓ ನನ್ನ ಮುದ್ದು ಮಕ್ಕಳೇ, ನನ್ನ ಮುಖದಲ್ಲಿ ಎರಡು ಕಣ್ಣುಗಳಿದ್ದ ಹಾಗೆ ನೀವು. ಒಂದು ಕಣ್ಣಿಗೆ ನೋವಾದ್ರೆ ಎರಡು ಕಣ್ಣಲ್ಲಿಯೂ ನೀರು ಬರ್ತದೆ. ಆಶ್ಚರ್ಯಕರವಾದಂತ ಆಗಮನದಿಂದ ನನಗೊಂದು ಸಂದೇಹ ಹುಟ್ಟುತ್ತಾ ಉಂಟು. ಏನೋ ಒಂದು ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿನಲ್ಲಿದೆ. ಅದನ್ನು ತಂದೆಯಲ್ಲಿ ಹೇಳಿಕೊಂಡು ಬೇಕಾದನ್ನು ಪಡೆದುಕೊಳ್ಳಬೇಕು. ಹೀಗೆ ಏನೋ 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 ಕಲ್ಪನೆ ಮಾಡಿಕೊಂಡು ನೀವು ಬಂದಿದ್ದೀರಿ ಅಂತ ಗೊತ್ತಾಯ್ತು. ಮಕ್ಕಳೇ, ಊಟ ಆಯ್ತಾ? ತಿಂಡಿ ಆಯ್ತಾ? ನಿದ್ದೆ ಆಯ್ತಾ? ಮುದ್ದೆ ಆಯ್ತಾ? ಎಲ್ಲವೂ ಆಯ್ತಾ? ನಿಮಗೆ ಏನು ಕಡಿಮೆ ಆಗಿದೆ? ನಾನು ಏನು ನಿಮಗೆ ಕೊಡಬೇಕು? ಏನು ಸಂದೇಹಕ್ಕೆ ಈ ಆಸ್ಪದವೇ ಇಲ್ಲ. ನೀವು ಕೇಳಿದ್ದನ್ನ ನಾನು ಕೊಡ್ತೇನೆ. ಜನಗಾಲಿಸಿ
ನಾವು ಧನುರ್ವಿದ್ಯೆ ಕಲಿತೆವು ಜನಕಾಯ ಧನುರ್ವಿದ್ಯೆ ಕಲಿತೆವು ನಾವು ಧನುರ್ವಿದ್ಯೆ ಕಲಿತೆವು ಘನದರಭ್ಯಾಸದಲ್ಲಿ ಘನದರಭ್ಯಾಸದಲ್ಲಿ ಕಲಿತೆವು ಜನತಾಯ ಕಲಿತೆವು ಘನದರಭ್ಯಾಸದಲ್ಲಿ ವನದಲ್ಲಿ ನೆಲೆಸಿಗ ಘನಮೃಗ ಬೇಟೆಗೆ ವನದಲ್ಲಿ ನೆಲೆಸಿಗ ಘನಮೃಗ ಬೇಟೆಗೆ ಘನಮೃಗ ಬೇಟೆಗೆ ಅನುಮತಿಯುವುದು ಜನಕ ಅನುಮತಿಯುವುದು ವನದಲ್ಲಿ ನೆಲೆಸಿಯ ಘನಮೃಗ ಬೇಟೆಗೆ ಅನುಮತಿಯುವುದು ಜನಕಲಾಡಿಸೋ ನಾವು ಧನುರ್ವಿದ್ಯೆ ಕಲಿತೆವು ಘನತರ ಅಭ್ಯಾಸದಲ್ಲಿ ಜನಕ ಅದು ಪ್ರಾರಂಭಿಸುವಾಗ ಹಾಗೆ ಅಲ್ವಾ ಅಷ್ಟು ಅವಸರದಿಂದ ಅಪ್ಪ ಇಲ್ಲಿ ಬನ್ನಿ. ನಿಮ್ಮ ಬಳಿಗೆ ನಾವು ಬರುವಾಗ ನಿಮಗೆ ಆಶ್ಚರ್ಯ ಆಯ್ತಾ? ಆಶ್ಚರ್ಯ ಆಯ್ತು. ಯಾವತ್ತು ನಿಮ್ಮ ಬಳಿಗೆ ಹೀಗೆ ಬರ್ತೇವ? ಸಭೆಗೆ ನೀನು ಹೀಗೆ ಬಂದದ್ದಿಲ್ಲ. ಸಭೆಯನ್ನು ಸೇರಿ ವಿಚಾರ ವಿನಿಮಯದಲ್ಲಿ ತೊಡಗಿದವರು ನೀವು. ಹೌದು. ಮಕ್ಕಳಿಗೆ ತಂದೆಯಾದ್ರೂ ನಾಡಿಗೆ ಅರಸ. ಹೌದು. ಹೇಳದ ಕೇಳದ ನಿಮ್ಮ ಎದುರಿಗೆ ಬರುವುದು ಸರ್ವಪರಾಧವಾಗ್ತದೆ ಎನ್ನುವ ಸತ್ಯವನ್ನು ನಾವು ತಿಳಿದಿದ್ದೆವು. ನೀವು ಬರುವಾಗ ನಿಮ್ಮ ಜೊತೆಗೆ ಬರಬೇಕು ಅಂತ ಸಿದ್ಧತೆಯಲ್ಲಿದ್ದೆವು. ಹೌದಾ? ಹೌದು. ಬಂದ್ರೆ ಸರಿಯಾದಿತ್ತ ಎನ್ನುವ ಸಂಶಯ. ರಾಜಕೀಯ ವಿಚಾರ ಮಾತಾಡುವ. ಹೌದು. ನಮಗೆ ರಾಜಕೀಯ ಬೇಕಾ? ಬೇಡ. ಅದಕ್ಕಾಗಿ ಹಿಂದುಳಿದು ಬೇಗ ಬೇಡ, ಬೇಕು ಮುಂದಕ್ಕೆ ಬೇಕು. ಸಮಯ ಸಂದರ್ಭವನ್ನು ನೋಡಿಕೊಂಡು ನಿಮ್ಮ ಎದುರಿಗೆ ಬಂದು ನಮ್ಮ ಮನದಲ್ಲಿರುವ ಅಭಿಪ್ರಾಯವನ್ನು ವ್ಯಕ್ತಗೊಳಿಸುವ ಎನ್ನುವ ನೆಲೆಯಿಂದ ಇಷ್ಟು ತಡ ಆಗಿ ಬಂದೆವು. ಆದ್ರೆ ಒಂದಪ್ಪ, ನಾವು ಬೇಗ ಬರ್ಬೋದು ಅಂತ ಭಾವಿಸಿದ್ದದ್ದು. ನೀವು ಎಷ್ಟು ಮಾತಾಡ್ತೀರಿ? ನೀನು ಇವತ್ತೇ ಕೇಳಿದ್ದ? ಹೌದಪ್ಪ, ಇವತ್ತು ಕೇಳುವುದಕ್ಕೆ ಕಾರಣ ಏನು? ಏನು? ನಾವು ಕಾಯ್ತಾ ಇದ್ದದಲ್ಲ. ಓ, ನೀವು ದ್ವಾರದಲ್ಲೇ ಇದ್ರಿ. ನಿಮ್ಮದು ಎಷ್ಟೊತ್ತಿಗೆ ಮುಗೀತದೆ ಅಂತ? ಅಂತೂ ಮುಗಿಲಿಲ್ಲ. ಆದ್ರೂ ಮಧ್ಯ ಪ್ರವೇಶ ಮಾಡಿದ್ದೇವೆ. ಅಪರಾಧವಾಗಿದ್ರೆ ಕ್ಷಮಿಸಬೇಕು. ಅವ್ರು ಹೇಳಿದ್ದು ಕೇಳಿದ್ದ? ಕಮ್ಮಿ ಅಂತೆ ಮಾತಾಡಿದ್ದು. ಬಹುಶಃ ಅವರು ಯಾವಾಗ್ಲೂ ಕಿವಿ ಕೊಡ್ತಾರೆ ಅಂತ. ಅವ್ರು ನಮ್ಮ ಜೊತೆಯಲ್ಲೇ ಇರ್ತಾರಲ್ಲ, ನಮಗೆ ಹೊಸತ್ತಲ್ವಾ? ಹೌದು. ಜನಕ, ಓ ಏನು ಮಗನೇ? ಮಧ್ಯ ಪ್ರವೇಶ ಮಾಡಿದ್ದೇವೆ. ಮಕ್ಕಳಾದ್ರೂ ಹೇಳದೆ ಕೇಳದೆ ರಾಜಸ್ಥಾನಕ್ಕೆ ನೇರವಾಗಿ ಪ್ರವೇಶ ಮಾಡಬಾರ್ದು. ಅರಸನ ಮಕ್ಕಳು ಎನ್ನುವಂತ ಗೌರವ ಇರ್ತದೆ. ಆದ್ರಿಂದ ನಿಮಗೆ ಬರಬಹುದು. ಆದ್ರೆ ನಮಗೆ ಸಂಸ್ಕಾರ ಎನ್ನುವುದು ಬೇಡುವ? ಬೇಕು ಬೇಕು. ಅದಕ್ಕಾಗಿಯೇ ಬಂದಿದ್ದೇವೆ. ಜನಕ, ಒಂದು ಆಸೆ. ಆಶಯ ನಮಗೆ ಏನು ಮಗ? ಗುರುಮಠಕ್ಕೆ ಹೋಗಿದ್ದೇವೆ. ವಿದ್ಯಾಭ್ಯಾಸವನ್ನು ಮಾಡುವುದಕ್ಕಾಗಿ ಬೇಕಾದ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ. ಎಲ್ಲ ವ್ಯವಸ್ಥೆ ಆಗಿದೆ. ಅಲ್ಲಿ ಒಂದು ಕಲಿತದ್ದಂದ್ರೆ ಅಪ್ಪ, ಏನು ಕಲಿತೀರಿ ಮಗ? ಯಾವುದನ್ನು ಕಲೀಲಿಲ್ಲ ಅಂತ ಕೇಳಿ
ಹೌದಾ? ಎಂತಹ ಅಭ್ಯಾಸ ನಮ್ಮದ್ದು! ಏನ್ ಅಭ್ಯಾಸ ಮಾಡಿದ್ದೆ? ಘನತರವಾದ ಅಭ್ಯಾಸ. ಯಾವುದದು? ಬೇಕು ಚೌಷಷ್ಟಿ ವಿದ್ಯೆ ಹಾ, ಎಲ್ಲವನ್ನು ಕಲಿತಿದ್ದೇವೆ. ನಿಮಗೆ ಆವಾಗ ಇಲ್ಲಿಗೆ ಬರ್ತಿರ್ಲಿಲ್ವಾ ನಮ್ಮ ಬಗ್ಗೆ? ಗೊತ್ತಿತ್ತು ಮಕ್ಕಳು ಹೇಗೆ ಕಲಿತಾ ಇದ್ದಾರೆ? ಆಗಾಗ ಸಂದೇಶ ಕಳಿಸ್ತಾ ನೀವು ಮೆಚ್ಚುಗೆಯನ್ನು ಸೂಚಿಸಿದ್ದನ್ನು ಗುರುಗಳು ಆವಾಗ ಹೇಳ್ತಾ ಇದ್ರು. ನಿಮ್ಮ ಅಪ್ಪನಿಗೆ ಬಹಳ ಸಂತೋಷ ಆಗಿದೆ ಅಂತ. ಹಾಗೆ ಅಪ್ಪ, ನಾನು ತುಂಬಾ ಕಳುಹಿಸಿಕೊಟ್ಟಿದ್ದೆ. ಮಕ್ಕಳಾದವರನ್ನು ತಂದೆ ತಾಯಿಗಳು ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಟ್ರು ಅಂತ ಆದ್ರೆ ಆ ವಿದ್ಯಾ ದೇಗುಲದಿಂದ ಮಕ್ಕಳ ಕುರಿತಾಗಿ ಒಳ್ಳೆಯ ಅಭಿಪ್ರಾಯ ತಂದೆ ಬಳಿಗೆ ಬಂತು ಅಂತಾದ್ರೆ ಆ ತಂದೆಗೆ ಅದರಲ್ಲೇ ಧನ್ಯತಾ ಭಾವ ಕಾಣುವುದಕ್ಕೆ ಸಾಧ್ಯ ಇಲ್ವಾ? ಆಗುವ ಆನಂದಕ್ಕೆ ಪಾರವೇ ಇಲ್ಲ. ನಿಮ್ಮ ಮಕ್ಕಳು ಒಳ್ಳೆ ಕಲಿತಾ ಇದ್ದಾರೆ ಅಂತ ಹೇಳಿದ್ರೆ ತಂದೆಗೆ ಮತ್ತೆ ಸಂತೋಷ ಬೇರೆ ಬೇಕಾ? ಬೇಡ ಮಗನೇ. ಅದುವೇ ಮಕ್ಕಳ ಕುರಿತಾಗಿ ಅಯ್ಯೋ ದೇವರ, ನಿಮ್ಮ ಮಗನನ್ನೊಂದು ಯಾಕೆ ಇಲ್ಲಿಗೆ ಕಲಿಸಿದ್ದೀರಿ, ದುರ್ಬುದ್ಧಿಯ ಪರಮಾವಧ್ಯಮ ಅಂತ ಹೇಳಿದ್ರೆ ಆ ಅಪ್ಪನಿಗೆ ಹೇಗಾದೀತು? ಅವ ಆತ್ಮಹತ್ಯೆ ಮಾಡಿಕೊಳ್ಳುವುದೇ, ಬದುಕಿ ಸತ್ತಾಗಲ್ವ ಅವ. ಹಾಗಾಗಬಾರ್ದು ಎನ್ನುವುದಕ್ಕಾಗಿ ನಿರಂತರವಾದ ಅಭ್ಯಾಸದ ಮೂಲಕ ಅಷ್ಟು ವಿದ್ಯೆಯನ್ನು ಕಲಿತು ಮೊನ್ನೆ ಅರಮನೆಗೆ ಬಂದೆವು. ಹೌದು. ಅರಮನೆಗೆ ಬಂದ ಮೇಲೆ ಎಲ್ಲಿಗಾದ್ರೂ ಹಾಗೆ ತಿರುಗಾಡುವುದಕ್ಕೆ ಹೋಗುವುದಕ್ಕೆ ಆಗ್ತದಾ? ಆಗುವುದಿಲ್ಲ. ನಾವು ಯಾರು? ರಾಜಕುಮಾರರು. ಹೌದಾ? ಒಂದು ಅರಸನ ಮಕ್ಕಳು. ಎಲ್ಲೆಲ್ಲ ತಿರುಗಾಡುವುದಕ್ಕಾಗುದಿಲ್ಲ. ಈಗ ಸತ್ಯ ಗೊತ್ತಾದ್ದಪ್ಪ ನಮಗೆ. ಏನು? 4 ಗೋಡೆಗಳ ಮಧ್ಯದ ಬದುಕು ಎಷ್ಟು ಕಷ್ಟ ಅಂತ ನಮಗೆ ಈಗ ನಮ್ಮ ಅನುಭವಕ್ಕೆ ಬಂದದ್ದಲ್ವಾ? ಹೌದು. ಹೌದಾ? ಅಂದ್ರೆ 4 ಗೋಡೆಗಳ ಮಧ್ಯೆ ಅಂದ್ರೆ ಈ ಅರಮನೆ ಒಳಗೆ ಇದ್ದು ಏನೋ ಒಂದು ರೀತಿಯ ತನುವಿಗೆ ಜಾಡ್ಯತೆ, ಮನಸ್ಸಿಗೆ ಬೇಸರ ವಿಷಯ. ಹೌದಪ್ಪ, ಈಗ ಒಂದು ಕಟಾರಿ ಇರ್ತದೆ, ಅದನ್ನು ಚೆನ್ನಾಗಿ ನಾವು ಮಸೆದು ತೆಗೆದು ಮೂಲೆಗೆ ಇಟ್ಟಿದ್ರೆ ಏನಾಗ್ತದೆ? ಅದು ತುಕ್ಕು ಹಿಡಿದು ಹೋಗುತ್ತದೆ. ಹಾಗೆ ವಿದ್ಯೆಯನ್ನು ಬೇಕಾದಷ್ಟು ಆರ್ಜಿಸಿಕೊಂಡಿದ್ರು ಆವಾಗ ಅದರ ಪ್ರಯೋಗ ಆಗ್ತಾ ಇರಬೇಕು, ಆವಾಗ ಅದು ಬೆಳೆಯುತ್ತದೆ. ಹೌದು ಅಲ್ವೇ? ಇದಕ್ಕೆ ಅವಕಾಶವೇ ಇಲ್ಲ ನಮಗೆ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಆಗಬಾರದು. ಅದಕ್ಕಾಗಿ ನಾವೀರುವರು ಒಂದು ಮಾತುಕತೆ ನಡೆಸಿ ಒಂದು ನಿರ್ಧಾರ ಮಾಡಿದೆವು. ಈ ಜಾಡ್ಯತೆಯನ್ನು ದೂರ ಮಾಡುವುದಕ್ಕೆ ಏನು ದಾರಿ ಅಂತ. ಆಗಲೇ ನೀನು ಹೇಳಿದೆ ಆಶೆ ಉಂಟಪ್ಪ. ಈಗ ಎಲ್ಲ ತೀರ್ಮಾನ ನೀವಿಬ್ರು ತೀರ್ಮಾನ ಮಾಡಿದ್ದು ಮಾತ್ರ ಅಲ್ಲ, ನಾವೊಂದು ನಿರ್ಧಾರ ಮಾಡಿದ್ದೇವೆ. ಬಹಳ ಸುಲಭ ಉಂಟಪ್ಪ. ಇಲ್ಲಿ ನೋಡಿದ್ದು? ಸುಲಭ ಉಂಟು. ನೋಡಿದ್ದೀರಿ? ನೋಡಿದ್ದಲ್ಲ, ನಿರ್ಧಾರ ಮಾಡಿದ್ದು. ಈಗ ನಿರ್ಧಾರ ಮಾಡಿದ್ರೆ ಇಲ್ಲಿಂದ ನೇರವಾಗಿ ಕಾಡಿಗೆ ಹೋಗುದು. ಎಂತದ್ದು? ಕಾಡಿಗೆ. ಕಾಡಿಗೆ? ಹೌದು. ಕಣ್ಣಿಗೆ ಹಾಕುದಲ್ಲ, ಕಾಡಿಗೆ. ಹೌದು. ಅರಣ್ಯತೆ. ಹೌದು. ತಪಸ್ಸು ಮಾಡ್ಲಿಕ್ಕಲ್ಲ, ಮತ್ತೆ ಕಾಡಿಗೆ ಹೋಗಿ ಅಲ್ಲಿ ದುಷ್ಟ ಮೃಗಗಳಿದ್ದಾವಂತೆ. ಅಂತಹ ಮೃಗಗಳನ್ನು ಕೇಳುವ ಮೂಲಕ ನಾವು ಕಲಿತಂತ ವಿದ್ಯೆ ಏನು ಎಷ್ಟು ಅಂತ ತೋರ್ಪಡಿಸಬೇಕನ್ನುವಂತಹ ಅಭಿಲಾಷೆಯಿಂದ ಈರುವರು ನಿರ್ಧಾರ ಮಾಡಿ ಬಂದಿದ್ದೇವೆ. ಅಪ್ಪ, ಬೇಡವೈ ಮೃಗ ಬೇಟೆ ರೂಢಿಯೋಳದಿ ಕಷ್ಟ, ಬೇಡವೈ ಮೃಗ ಬೇಟೆ ರೂಢಿಯೋಳದಿ ಕಷ್ಟ, ಆಡುವ ಬಾಲರಯ್ಯ ಕಾಡು ಹಿಂಸಕ ಪಶುನಾಡ ರಕ್ಕಸ ಬೀಡು ಕೇಡಗುದಯ್ಯ ಮುಂದೆ ಬೇಡ. ಮಕ್ಕಳೇ, ಒಂದು ಕೊಡಿಯಪ್ಪ ಬೇಟೆಗೆ, ಬೇಗ ಹೋಗಿ ಬರ್ತದೆ. ಎಂತದು ಬೇಟೆಗೆ? ಅಮ್ಮ, ಓ ಅಲ್ಲಿ ಸೀತಿಂಡುಂಡಮ್ಮ ಕೊಡಮ್ಮ ಒಮ್ಮೆ ಅಂತ ಕೇಳಿದ್ರೆ ಏನು ತಾಯಿ ಬೇಗ ಕೊಟ್ಟ ಹಾಗೆ ಅಂತ ಭಾವಿಸಿದ್ದೀಯಾ? ಆದ್ರೆ ನೀವು ಕೇಳಿದ್ರೆ ಅಮ್ಮ ಬೇಗ ಕೊಡ್ತಾರೆ. ಅಲ್ಲ, ನಿಮಗೂ ಕೊಡ್ತಾರೆ. ಹೌದು. ನೀವು ಕೇಳಲಿಕ್ಕೆ ನೀವು ಇರ್ಲಿಲ್ಲ ಅಲ್ಲ? ಹೌದು. ಯಾಕಪ್ಪ ಈ ಉದಾಹರಣೆ? ಸುಮ್ಮನೆ ಅಲ್ವಾ ಹೇಳುದು? ಹೇಳು. ದಿವಾಕರನಿಗೆ ಮೋಡ ಹಿಡಿದಿದೆ ಅಂತ. ಹೌದಾ? ಯಾರು ಹೇಳಿದ್ದು? ಯಾರು ಹೇಳಿದ್ಯಾರು? ಅಲ್ಲ, ಹೇಳಿದ್ಯಾರು? ಅದೇ ಹೇಳ್ತಾರಲ್ಲ. ಹೇಳ್ತಾರ? ದಿವಾಕರನಿಗೆ ಮೋಡ ಹಿಡಿದ್ರೆ ಬೆಳಕೆ ಕಾಣುವುದಿಲ್ಲ. ಅದು ಮೋಡ ನಮಗೆ ಮಾತ್ರ ಕಾಣುವುದು, ದಿವಾಕರನಿಗೆ ಕಾಣುತ್ತದೆ ಇಲ್ಲ. ಜಗಚಕ್ಷುವಾದಂತಹ ಸೂರ್ಯನಾರಾಯಣನು ಬಂದಂತಹ ಮೋಡವನ್ನು ದೂರೀಕರಿಸಿ ತನ್ನ ತೀಕ್ಷ್ಣವಾದಂತಹ ಕಿರಣಗಳಿಂದ ಈ ಪ್ರಪಂಚವನ್ನು ಬೆಳಗುತ್ತಾನೆ. ಅಪ್ಪ, ಹಾಗೆ ನಿಮ್ಮ ಭಾಷಣ ಕೇಳಲಿಕ್ಕೆ ಬಂದದಲ್ಲ, ಗೊತ್ತಾಯ್ತು. ನಮಗೊಂದು ಅಪ್ಪಣೆ ಕೊಡಿ. ಕೊಡ್ತೇನೆ. ಅಂತಹ ತೀಕ್ಷ್ಣವಾದಂತಹ ಯೋಚನೆಯನ್ನು ಮಾಡಿದ್ದಾನೆ ಭೃಗುವಿನ ಮಕ್ಕಳು. ಒಳ್ಳೆಯ ಯೋಚನೆ ಮಾತ್ರ. ಇದು ನಾವು ಆಡಿದ್ದಕ್ಕೆ ಪೀಠಿಕೆ ನಿಮ್ಮ. ಒಳ್ಳೆ ಯೋಚನೆ ಅಲ್ವಾ? ಬುದ್ಧಿವಂತರು ನೀವು. ನೋಡಿ, ನಾವು ನಿಮ್ಮ ಮಕ್ಕಳು. ಜ್ಞಾನವಂತರು ನೀವು. ಮತ್ತೆ ಇದರಲ್ಲಿ ಸಂದೇಹವೇ ಇಲ್ಲ. ಸಂದೇಹ ಮಾಡಬಾರ್ದು, ಅದು ನೀವು ಸಂದೇಹ ಮಾಡುದ. ಆದ್ರೆ ಕಾಡಿಗೆ ಹೋಗಬೇಕು, ಮೃಗವೇಟೆಯಾಡಬೇಕು, ದುಷ್ಟಮೃಗಗಳನ್ನು ಕೊಲ್ಲಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀರಲ್ಲ. ನಾವು ಕಲಿತಂತ ವಿದ್ಯೆಯನ್ನು ಪ್ರಯೋಗ ಮಾಡಬೇಕು. ಏನು ಮಕ್ಕಳೇ, 10-12 ವರ್ಷ ಪ್ರಾಯದ
ಮಕ್ಕಳ ನೀವು ಮತ್ತೆ ಮನೆಯಲ್ಲಿ ಆಡುವ ಮಕ್ಕಳ ಆಡುವ ಮಕ್ಕಳಾಗಿ ಹೇಳ್ತಾ ಇದ್ದೀರಲ್ಲ. ಆಡುವ ಮಕ್ಕಳ ನಾವು ಆಡುವ ಮಕ್ಕಳಲ್ಲ, ದೊಡ್ಡವರಾಗಿದ್ದೇವೆ. ನಮಗೆ ನೀವು ಆಡುವ ಮಕ್ಕಳೇ. ತಂದೆ ತಾಯಿಗಳಿಗೆ ಹಾಗೆ ಸಣ್ಣ ಮಕ್ಕಳು ನೀವು. ಆದ್ರೆ ನಿಮ್ಮನ್ನು ಕಾಡಿಗೆ ಕಳಿಸುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ನೀವು ಕಳಿಸುವುದಲ್ಲಪ್ಪ, ನಾವು ಹೋಗುವುದು. ನೀವು ಹೋಗುವುದು ಬೇಡ ಅಂತ ಹೇಳುವುದು ನಾನು. ನೀವು ಆಶೀರ್ವಾದ ಮಾಡಿದ್ರೆ ನಿನ್ನ ಅಮ್ಮ ಏನು ಹೇಳಿ ಆಳು ಏನು ಆ ಸಣ್ಣ ಮಕ್ಕಳನ್ನು ಕಾಡಿಗೆ ಕಳಿಸಿದ್ದಾರಲ್ಲ ಇವರು. ಆಯ್ತು, ಇವರಿಗೆ ಸ್ವಲ್ಪ ಬುದ್ಧಿ ಇಲ್ವಾ ಅಂತ ಕೇಳಿದ್ರೆ ನಾನೇನು ಉತ್ತರಿಸುವುದು? ಈಗ ಕಾಡಿಗೆ ಹೋಗುದು ಬೇಡ ಅಂತ ಹೇಳ್ಬೇಕಿದ್ರೆ ಒಂದು ಕಾರಣ ಬೇಕಲ್ಲ. ಕಾರಣ ಇದೆ. ಕಾಡಿನಲ್ಲಿರುವಂತಹ ದುಷ್ಟ ಮೃಗಗಳು ನೀವು ಎಣಿಸಿದಾಗಲ್ಲ ಮಗ. ದುಷ್ಟ ಮೃಗಗಳು ಮತ್ತೆ ಕಾಡಿನಲ್ಲಿ ದುಷ್ಟ ಮೃಗಗಳಿಲ್ಲದೆ ನಾಡಿನಲ್ಲಿ ಇರುವುದಿಲ್ಲ. ಅದಕ್ಕೆ ದುಷ್ಟ ಮೃಗಗಳು ಕಾಡಿನಲ್ಲೇ ಇರುವುದು, ಅದನ್ನೇ ಕಾಡು ಅಂತ ಹೇಳುದು. ಹೌದು, ನಾಡಿನ ಒಂದು ಮೃಗಗಳು ಅಂತ ಹೇಳುದಿಲ್ಲ. ಮತ್ತೆ ಅದನ್ನು ನಮ್ಮಲ್ಲಿ ಯಾಕೆ ಹೇಳುದಿಲ್ಲ? ಕಾರಣ ಇದೆ. ಆ ಮೃಗಗಳು 4 ಬದಿಯಿಂದ ನಮ್ಮನ್ನು ಆವರಿಸಿಕೊಳ್ತಾರೆ. ಆವಾಗ ನಾವು ಏನು ಮಾಡಬೇಕು ಅಂತ ನಮಗೆ ತೋಚುವುದಿಲ್ಲ, ಗೊತ್ತಾಗುದಿಲ್ಲ. ಆ ದುಷ್ಟ ಮೃಗಗಳ ಬಾಯಿಗೆ ನಾವು ಆಹಾರವಾಗುತ್ತೇವೆ. ದುಷ್ಟ ಮೃಗಗಳಿದ್ದಾವೆ ಅಂತ. ಯಾಕೆಂದ್ರೆ ಕಾಡಿನಲ್ಲಿ ಮೃಗಬೇಟೆ ಆಡುವುದಿದ್ರೆ ಅದು ನನ್ನಂತವರಿಗೆ ಮಾತ್ರ. ಎಲ್ಲಿ ಹೇಗೆ ಯಾವ ಹೊತ್ತಿಗೆ ಮೃಗಗಳನ್ನು ಹೇಗೆ ಬೇಟೆಯಾಡಬೇಕು ಎನ್ನುವುದರ ಬಗ್ಗೆ ಚೆನ್ನಾಗಿ ಅರಿತುಕೊಂಡವ ನಾನು. ಸರಿ, ಅದು ಹಾಗೆ ಇರಲಿ. ದುಷ್ಟ ಮೃಗಗಳಾಯ್ತು. ಮತ್ತೆ ಸ್ವಲ್ಪ ನೀವು ಮುಂದೆ ಹೋದಿರಾ? ಮುಂದೆ ಹೋದ್ರೆ ಹೋಗ್ತೀರಾ? ಹೋದ್ರೆ ಅಲ್ಲಿ ಒಂದು ತಾಣ ಉಂಟು. ಯಾವ ತಾಣ? ಅದು ರಾಕ್ಷಸರ ತಾಣ. ಅವರ ಬೀಡು ಎಲ್ಲಿ? ಅವರೆಲ್ಲ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಮೊದಲಿಗೆ ದುಷ್ಟ ಮೃಗಗಳು, ಸ್ವಲ್ಪ ಮುಂದೆ ಹೋದ್ರೆ ಇದು. ಹೌದು, ಈ ರಾಕ್ಷಸರು ಎಲ್ಲೆಲ್ಲಿ ಮನೆ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಮರದ ಮೇಲೆ ಮನೆ ಮಾಡುತ್ತಾರೆ, ಗಿರಿ ಗೌಹರಗಳಲ್ಲಿ ಗುಹೆಗಳಲ್ಲಿ ಇರ್ತಾರೆ. ನಮ್ಮಂತ ಮಾನವರು ಕಾಡಿಗೆ ಹೋದವಾಗ ಅವರು ಕಾಯ್ತಾ ಇರ್ತಾರೆ. ಮಾನವರು ಬಂದ್ರೆ ಅವರನ್ನು ಬೇಟೆಯಾಡಿ ನಾವು ಮಾನವರ ಮಾಂಸವನ್ನು ತಿನ್ನಬೇಕು. ಆಯ್ತಾ? ಆಯ್ತು. ಇದೆಲ್ಲ ಆಗುವಂತದ್ದಲ್ಲ. ಸ್ವಲ್ಪ ಮುಂದೆ ಹೋಯ್ತಾ ಭೂತ ಪ್ರೇತ ಪಿಶಾಚಿ ಬೇತಾಳ ಏನು ಅನ್ನಿಸಲಿಲ್ವಾ? ಅಲ್ಲ, ಭೂತ ಪ್ರೇತ ಪಿಶಾಚಿ ಇದಕ್ಕೆ ಹೆದರಿ ಇದೆಲ್ಲ ಇದ್ರೆ ನಿಮ್ಮನ್ನೆಲ್ಲ ತಿಂದು ಮುಗಿಸಿದ್ರೆ ಅಯ್ಯೋ ನನ್ನ ಮಾಡಿ ಬಿಡಿ ಕೊಡಿ ಆಡಿಬಿಟ್ಟಿನ ಭಾಗ್ಯವು. ಅಪ್ಪನಿಗೆ ಯಾರಾದ್ರೂ ಹೊಡಿತಾರ? ಮತ್ತೆ ನಾವು ಹೇಳುವ ವಿಧಾನವೇ ಹೀಗೆ ಅಲ್ವಾ? ಸ್ವಲ್ಪ ಮೆತ್ತಗ. ಏನು ಮಗನೇ, ಅವ ಹಾರಿ ಹಾರಿ ಮಾತಾಡ್ತಾನೆ. ಅವನ ಸ್ವಭಾವ ನಿಮಗೆ ಗೊತ್ತುಂಟು. ಅಪ್ಪ ನಿನಗೇನಾಯ್ತು ಈಗ? ಏನಪ್ಪ ನೀವು ಎಂತಹ ಮಾತುಗಳನ್ನು ಆಡುತ್ತಾ ಇದ್ದೀರಿ? ನಾನು ಸತ್ಯ ಹೇಳಿದ್ದು. ನಿಮ್ಮ ಮಕ್ಕಳು ಬೇಟೆಯಾಡುವುದಕ್ಕೆ ಹೋಗ್ತಾರೆ ಎನ್ನುವಂತಹ ವಿಚಾರ ನಾವು ಹೇಳಿದಲ್ಲ, ತಾಯಿ ಹೇಳಿದ್ರೆ ನೀವು ಕಳುಹಿಸಿಕೊಡಬೇಕು. ಯಾಕೆ? ನಿಮ್ಮ ಮಕ್ಕಳು ನಾವು. ಹೌದು, ಅಲ್ಲ ಅಂತ ಹೇಳಿದ್ಯಾರು? ಅಲ್ಲ ಅಪ್ಪ, ಕಾಡಿನಲ್ಲಿ ರಾಕ್ಷಸರಿದ್ದಾರೆ, ದುಷ್ಟ ಮೃಗಗಳಿದ್ದಾವೆ, ಹೌದು, ಭೂತ ಪ್ರೇತಗಳಿದ್ದಾವೆ. ಇದಕ್ಕೆ ಹೆದರಿ ನಾವು ಕಾಡಿಗೆ ಹೋಗಬಾರದು. ನಿಮ್ಮಲ್ಲಿ ಕೇಳ್ತೇನೆ, ಏನು? ನಿಮ್ಮ ಕಾಲಾನಂತರದಲ್ಲಿ ಈ ನಾಡಿನ ಆಳ್ವಿಕೆ ಮಾಡಬೇಕಾದವರು ಯಾರು? ನೀವೇ. ಸಿಂಹಾಸನದಲ್ಲಿ ಕುಳಿತಾಗ ಕಾಡ ಜನಾಂಗದವರು ನಮ್ಮ ಬಳಿಗೆ ಬರ್ತಾರೆ. ದುಷ್ಟ ಮೃಗಗಳಿಂದ ಕಷ್ಟ ಬಂದಿದೆ, ನಮ್ಮನ್ನು ರಕ್ಷಣೆ ಮಾಡಿ ಅಂತ ಹೇಳ್ತಾರೆ. ಆವಾಗ ಇಲ್ಲಪ್ಪ ನಾವು ಬರುವುದಿಲ್ಲ, ಅಪ್ಪ ಹೇಳಿದ್ದಾರೆ ಅಲ್ಲಿ ದುಷ್ಟ ಮೃಗಗಳಿದ್ದಾರೆ ಅಂತ ನಾವು ಸುಮ್ಮನೆ ಇದ್ರೆ ಏನಾದೀತು? ಪ್ರಜೆಗಳನ್ನು ರಕ್ಷಣೆ ಮಾಡುವವರು ಯಾರು? ನಾಡನ್ನು ಉಳಿಸುವವರು ಯಾರು? ಇದು ತಂದೆಯ ಕಾಲಾನಂತರ ಮಕ್ಕಳಿಗೆ ಸ್ವತಃ ಒಂದು ಜವಾಬ್ದಾರಿ ಬರ್ತದೆ. ಆವಾಗ ಅದನ್ನೆಲ್ಲ ನಾವು ರೂಢಿಸಿಕೊಳ್ಳಬೇಕು. ಈಗಲೇ ಅದನ್ನು ತಿಳಿದುಕೊಂಡ್ರೆ ಅನುಭವಕ್ಕೆ ಒಳ್ಳೆಯದಾಗುವುದಿಲ್ವಾ?
ಹೌದು, ಹಾ. ಮೊದಲೇ ನಾವು ತಿಳ್ಕೊಂಡ್ರೆ ಒಳ್ಳೇದು. ಹಾ. ಆದ್ರೆ ಹಾ. ನನ್ನ ಮಟ್ಟಿಗೆ ಇವತ್ತು ಬೇಡ ಅಂತ ಕಾಣ್ತದೆ. ನಿಮ್ಮ ಮಟ್ಟಿಗೆ ಬೇಡ ಅಂತಂದ್ರೆ ನಮ್ಮ ಮಟ್ಟಿಗೆ ಬೇಕು ಅಂತ ಆಗಿದಲ್ಲ. ಬೇಡ ಮಕ್ಕಳೇ, ಯಾಕೆ ನೀವು ಹಠ ಮಾಡ್ತೀರಿ ಈಗೆಲ್ಲ? ಕೊಡಿಯಪ್ಪ. ಛೆ. ಅಪ್ಪ ನೀವು ಕಳಿಸಿ ಕೊಡ್ತೀರಾ ಇಲ್ವಾ? ನಾನೊಂದು ವ್ಯವಸ್ಥೆ ಮಾಡ್ತೇನೆ. ನೀವು ವ್ಯವಸ್ಥೆ ಮಾಡಿ ಕೊಡೋದು ನಾವು ಹೋಗುದೇ. ಎಂತದಿದು? ಬಾಲಕರ ಬೇಡಿಕೆಯನ್ನು ಹೋಗುದೇ. ಭೂಲಲಾಮನು ಕಳುಗಲ ಕ್ಷಣ ತಾಳಿಗರು ಸವ ನಡೆದರು ಸಾಗದನಿ ಬಾಲಕರ ಬೇಡಿಕೆಯನ್ನೊಪ್ಪುದ ಬೇಡ, ಬೇಡ, ಹೋಗಿ. ಹೋಗುದು. ಹೋಗುದೇ. ಹಾ. ಒಂದು ನಾವು ತೀರ್ಮಾನ ಮಾಡಿ ಆಗಿದೆ. ಒಂದು ಮಾತು ಕೇಳಬೇಕು ಮಕ್ಕಳೇ. ನೀವು ಇಷ್ಟು ಮಾತಾಡಿದ್ದು ಸಾಕು, ಇನ್ನು ಬೇಡ ಒಂದು ಮಾತು. ಮಕ್ಕಳೇ, ಏನಪ್ಪ ಅಪ್ಪನ ಮಾತು ಕೇಳಬೇಕು ನಾವು ಮಕ್ಕಳೇ. ಏನು ಕೇಳಿದ್ರೆ ಆಗಲ್ಲ. ಆದ್ರೆ ಮಾಡಬಾರ್ದು ಮಕ್ಕಳೇ. ಅಂತ ಹೇಳುದು ನೀವು. ಇವತ್ತಾಗುವುದಿಲ್ಲ, ನಾಳೆ ಮತ್ತೆಂತದು? ಏನು ಕೇಳಿದ್ರು ಕೊಡುವುದಿಲ್ಲ. ಇವತ್ತು ಬೇಡ ನಾಳೆ ಮಕ್ಕಳೇ. ಕೊಡ್ತಾನೆ ಅಂತ ಹೇಳುದು. ನಾಳೆ ಸುಮ್ಮನೆ ಈಗ ನಿಮಗೆ ಬೇಟೆಗೆ ಹೋಗ್ಬೇಕಲ್ಲ? ನೀವು ಹೋಗ್ಬೇಕು. ಹೋಗ್ಲೇಬೇಕಲ್ಲ? ಆಯ್ತು, ಹೋಗ್ಬೇಕು. ನಿಮಗೆ ಬೇಟೆ ಆಡ್ಲೇಬೇಕು. ಹೌದು. ತಡೀರಿ, ಎಂತದು? ಅಪ್ಪ, ಅಪ್ಪ. ನಾನು ನನ್ನ ಶಸ್ತ್ರವನ್ನು ತಗೊಂಡು ಬರ್ತೇನೆ. ಯಾಕೆ? ನಿಮ್ಮ ಜೊತೆಗೆ ನಾನು ಬರ್ತೇನೆ. ನೀವ್ಯಾಕೆ? ನಿಮ್ಮ ಜೊತೆ ಬೇಟೆ ಆಡುವುದಕ್ಕೆ. ನೀವು ಬಂದ್ರೆ ಮತ್ತೆ ನಾವು ಕಲಿಯುವುದೆಂತದನ್ನು? ಹಾಗೆಲ್ಲ ಹೇಳಬಾರ್ದು ಮಗ. ನೀವು- ನನಗೆ ಭಯ ಆಗುತ್ತದೆ, ನಿಮಗೆ ಭಯ ಇಲ್ಲ ಅಂತ ನನಗೆ ಭಯ ನೀವು ಆಗ್ತದೆ. ನೀವು ಬಂದ್ರೆ ನಮಗೆ ಭಯ ಆಗ್ತದೆ. ಯಾಕೆ? ನಿಮಗೇನಾದ್ರೂ ಆದ್ರೆ ಅಯ್ಯೋ, ಹಾಗಲ್ಲ. ನಮಗೆ ಮಕ್ಕಳು ತಂದೆ ಒಟ್ಟಿಗಿದ್ದಾರೆ, ಅವರನ್ನು ನೋಡಿಕೊಳ್ಬೇಕು ಅಂತ ಗಮನ ಈ ಕಡೆ ಬರುವುದಿಲ್ವಾ? ನನ್ನನ್ನು ನಾನು ರಕ್ಷಿಸಿಕೊಳ್ತೇನೆ, ನನಗೆ ನಿಮ್ಮನ್ನು ನೋಡಿಕೊಳ್ಳಬೇಕಲ್ಲ. ನಾವಿಬ್ಬರಿದ್ದೇವಲ್ಲ. ನಾವೊಂದು ವ್ಯವಸ್ಥೆ ಮಾಡುವ. ನಿಮ್ಮ ವ್ಯವಸ್ಥೆ ಏನಪ್ಪ? ನೀವು ಕಲ್ತಿರ್ಬೋದು ಅದನ್ನು. ನಾವು ಬೇಟೆಗೆ ಹೋಗ್ಲೇಬೇಕು. ಇಟ್ಕೊಳ್ಳಿ. ದೊಡ್ಡ- ಈಗ ಬೇಟೆ ಆಡುದು ನಾವು ತಪ್ಪ? ಅಲ್ಲ, ತಪ್ಪಲ್ಲ, ತಪ್ಪಲ್ಲ. ತಪ್ಪು ಅಂತ ಹೇಳಿದ್ರೆ ನೀವು ತಪ್ಪು ನೀವು ಅಂತ ತಪ್ಪಿನಲ್ಲಿ ಸಿಕ್ಕಿ ಬಿಡ್ತೀರಿ. ಇಲ್ಲ. ಅಮ್ಮನಲ್ಲಿ ಬಳಿಗೆ ಹೋಗಿದ್ದೇವೆ. ಅಮ್ಮನಲ್ಲಿ ವಿಚಾರ ತಿಳಿಸಿದೆ. ಹಾ. ಆವಾಗ ಅಮ್ಮ ಹೇಳಿದ್ದು ಏನು ಗೊತ್ತಾ? ಏನು? ಹೋಗಿ ಮಕ್ಕಳೇ, ಹಾ. ಬೇಟೆ ಆಡಿ. ಬೇಟೆ ಆಡಿದ್ರೆ ಅಪರಾಧ ಅಲ್ಲ. ಹಾ. ನಿಮ್ಮ ಅಪ್ಪನು ನಿಮ್ಮ ಪ್ರಾಯದಲ್ಲಿ ಬೇಟೆ ಆಡಿಯೇ ಇದು ಹೀಗೆಲ್ಲ ಆದದ್ದು ಅಂತ ಹೇಳಿದ್ದಾರೆ. ಹೌದೇನೆ? ಕೇಳಿ. ಹೀಗೆಲ್ಲ ಮಕ್ಕಳಿಗೆ ನೀನು ಏನೇನೆಲ್ಲ ಹೇಳಿದ್ದ? ಬೇಟೆಗೆ ಹೋಗ್ಲಿಕ್ಕೆ ನೀನು ಹೇಳಿದ್ದ? ಅಪ್ಪ, ಅಮ್ಮ ಇಲ್ಲಿ ಇರುವುದಪ್ಪ. ಎಂತದು? ನೀವು ಅಲ್ಲಿ ಯಾರಿಗೆ ನನ್ನ ಮಕ್ಕಳು ಅಂತ ಗೊತ್ತಿಲ್ವಾ ನಿನಗೆ? ಅಪ್ಪ, ಓ ಅಪ್ಪ. ಅಪ್ಪ ಅಲ್ಲಿ ಅಮ್ಮ ಅಲ್ಲ, ಅಲ್ಲಿ ಅಜ್ಜಿ ಇರುವುದು. ಅಮ್ಮ ಇಲ್ಲೇ ಅಲ್ವಾ? ಇವಳಲ್ಲಿದೆ, ನೀನೆ. ನೀವು ಯಾರ್ಯಾರಿಗೆ ಬೈತೀರಿ? ಮಕ್ಕಳೇ, ನನ್ನ ತಲೆ ಹಾಳು ಮಾಡಿ ಆಗ್ತೀರಿ ಈಗ. ಬೇಡ 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 ಬೇಡ. ಅಮ್ಮ ಅಷ್ಟು ಹೇಳಿದ ಮೇಲೆ ನೋಡಿ, ನೀವು ನಿಮ್ಮ ಪ್ರಾಯದಲ್ಲಿ ಬೇಟೆ ಆಡಿದ್ದೀರಿ, ನಾವೊಂದು ಸ್ವಲ್ಪ ಆದ್ರೂ ಬೇಟೆ ಆಡಬೇಕು. ಹೌದು. ಮತ್ತೆ ನಮ್ಮೊಂದು ಪರಾಕ್ರಮ ಏನು ಅಂತ ಗೊತ್ತಾಗಲಿ. ಖಂಡಿತ ನಿಮ್ಮಲ್ಲಿರುವಂತಹ ಉತ್ಸಾಹಕ್ಕೆ ಹಾ. ನಾನು ತಣ್ಣೀರೇ. ನಾಳೆ ನಾವು ಸಿಂಹಾಸನ ಏರುವಾಗ ಇವರಿಗೆಲ್ಲ ನಮ್ಮ ಬಗ್ಗೆ ಧೈರ್ಯ ಇರಬೇಕು. ಆ ಆದಿತ್ಯ ಮಕ್ಕಳು ಅಂತ. ಅದು ಕೂಡ ನೀವು ಬಂದು ಮಾತಾಡಿದ್ದೆಲ್ಲಿ? ಮತ್ತೆ ಸಭೆಯಲ್ಲಿ ನೆರೆದಿರುವಂತಹ ಎಲ್ಲ ನೋಡ್ತಾ ಇದ್ದಾರೆ. ಕಳುಹಿಸದಿದ್ರೆ ನಿಮ್ಮನ್ನು ನಾಳೆ ಅಪಹಾಸ್ಯ ಮಾಡ್ತಾರೆ. ನೀವು ಇದನ್ನೆಲ್ಲ ಮೊದಲೇ ತಿಳ್ಕೊಂಡು ಈ ಸಂದರ್ಭದಲ್ಲೇ ಅಪ್ಪನ ಹತ್ರ ಕೇಳಿದ್ರೆ ನಮಗೆ ಅಪ್ಪಣೆ ಕೊಡ್ತಾನೆ ಎನ್ನುವಂತ ಯೋಚನೆಯನ್ನು ಮಾಡಿ ಬಂದಿದ್ದೀರಲ್ಲ. ಹಾಗೆ ಕೆಲವು ಸಲ ತಲೆ ಓಡಿಸಬೇಕಾಗ್ತದೆ. ಆಗಲಿ, ನೀವು ಇಷ್ಟೊಂದು ವಿಷಯವನ್ನು ಹೇಳಿದ್ದೀರಲ್ಲ, ನನಗೆ ಹೆಮ್ಮೆ ಆಗ್ತದೆ. ಹಾಕೊಳ್ಳಿ. ಹೌದಾ? ಖಂಡಿತ. ಆದ್ರೆ ಒಂದುಂಟು. ಯಾವುದು? ಸೂರ್ಯೋದಯ ಆಗಿ ಒಂದು 3 ಗಳಿಗೆ ಕಳೆದದ್ದು ಮಾತ್ರ. ಹೌದು. ಅವ ಅಸ್ತಮಿಸುವುದರ ಒಳಗಾಗಿ ನೀವು ಬರಬೇಕು. ಬರ್ಲೇ. ತಡ ಆದ್ರೆ ನಾನು ಊಟ ಮಾಡುವುದಿಲ್ಲ. ಯಾರು? ನಾನು ಊಟ ಮಾಡುವುದಿಲ್ಲ. ಊಟ ಬೇಡಪ್ಪ. ಯಾಕೆ? ಅಲ್ಲಿ ಚೀಲದಲ್ಲಿ ಉಂಟಲ್ಲ, ಅದನ್ನೊಮ್ಮೆ ಫಲಹಾರ ಮಾಡುವ, ಮತ್ತೆ ಊಟ ಮಾಡುವ, ಮತ್ತೆ ಊಟ ಮಾಡುವ. ಮೊದಲ ಅದು ಮುಗಿಲಿ. ನಾನು ಮತ್ತೆ ನಿದ್ದೆ ಮಾಡುವುದಿಲ್ಲ, ಗೊತ್ತಾಯ್ತಾ? ನಿದ್ದೆ ಮಾಡುವುದಿಲ್ಲ. ನೀವು ಎತ್ತರದಲ್ಲಿ ಇರುವುದು ಯಾವಾಗಂತ ಬೇಕಲ್ಲ. ನಿಮ್ಮ ಮುಖವನ್ನು ನೋಡದೆ ನನ್ನ ಯಾವ ಕೆಲಸವೂ ಇಲ್ಲ. ನಾನು ಆ ಧ್ವಜಸ್ತಂಭದ ಹಾಗೆ ಹೀಗೆ ನಿತ್ಯಗೊಳ್ಳು. ಅಪ್ಪ, ನೀವು ಹಾಗೆ ನಿಲ್ಬೇಡಿ. ಯಾರ್ಯಾರು ಮತ್ತೆ ಏನೇನು ಹೇಳಿಯಾರು ಧ್ವಜಸ್ತಂಭದ ಹಾಗೆ ಬೇಡಪ್ಪ. ಹಾಗೆ ಇಲ್ಲ ನೋಡಿ. ಏನಪ್ಪ? ನಿಮ್ಮ ಮುಖ ಕಾಣದೆ ನಾನು ನಿಮ್ಮನ್ನು ಬಿಟ್ಟು ನಾವು ಇರ್ತೇವ? ನಮಗೆ ನಿಮ್ಮ ಮುಖವನ್ನು ನೋಡದೆ ನನ್ನ ಯಾವ ಕೆಲಸವೂ ಇಲ್ಲ. ನಾನು ಆ ಧ್ವಜಸ್ತಂಭದ ಹಾಗೆ ಹೀಗೆ ನಿತ್ಯಗೊಳ್ಳು. ಅಪ್ಪ, ನೀವು ಹಾಗೆ ನಿಲ್ಬೇಡಿ. ಯಾರ್ಯಾರು ಮತ್ತೆ ಏನೇನು ಹೇಳಿಯಾರು ಧ್ವಜಸ್ತಂಭದ ಹಾಗೆ ಬೇಡಪ್ಪ. ಹಾಗೆ ಇಲ್ಲ ನೋಡಿ. ಏನಪ್ಪ? ನಿಮ್ಮ ಮುಖ ಕಾಣದೆ
ನಾನು ನಿಮ್ಮನ್ನು ಬಿಟ್ಟು ನಾವು ಇರ್ತೇವ ನಮಗ ಆ ನೋವು ಇಲ್ವಾ? ನನಗೆ ಮನಸ್ಸಿಲ್ಲ. ಎಷ್ಟು ಬೇಗ ಸಾಧ್ಯ ಆಗ್ತದೆ ಅಷ್ಟು ಬೇಗ ಬೇಟೆಯಾಡಿ ಬಂದು ನಿಮ್ಮ ಮುಖ ನೋಡ್ತೇವೆ, ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡುವ. ಇನ್ನು ಯೋಜನೆ ಪರ್ಯಂತ ದೂರ ಹೋಗಬೇಡಿ. ಇಲ್ಲ ಇಲ್ಲಪ್ಪ. ಆಯ್ತು. ಆಯ್ತಾ? ಹೂವಲ್ಲಿಂದ ಬೆಟ್ಟ ಕಾಣ್ತದಲ್ಲ, ಕಾಣ್ತದೆ. ಅಲ್ಲಿ ಅಲ್ಲೇ ತಪ್ಪಲ್ನ ಆ ಬದಿ ಈ ಬದಿ ಮಾತ್ರ ಸಾಕು. ಮತ್ತೆ ಇನ್ನು ಮೃಗಗಳು ಸಿಕ್ಕಬೇಕು ಅಂತ ಹುಡುಕಿಕೊಂಡು ಅಲ್ಲ ಹೋಗಬೇಡಿ. ನೀವು ಇಲ್ಲಿ ಹೇಳಿ ಹೋದ ಮೇಲೆ ನಾವು ಎಲ್ಲಿ ಹೋಗ್ತೇವೆ ಅಂತ ನಮಗೆ ಗೊತ್ತಿರ್ತದ? ಅದು ಗೊತ್ತಿರಬೇಕು. ಆಯ್ತು ಆಯ್ತು. ಇಲ್ಲಂತಂದ್ರೆ ದಾರಿ ತಪ್ಪಿ ಹೋಗ್ತದೆ. ಅಪ್ಪ ಇನ್ನು ಒಳಗಡೆ ಹೋಗಿ ಅಮ್ಮ ಕೊಡ್ತಾರೆ ಅಂತ ಆ ಸೀಟಿಗೆ ತುಂಬಾ ತಿನ್ಬೇಡಿ. ನಿಮಗೆ ಆಗುದಿಲ್ಲ, ಆವಾಗ ತಲೆ ತಿರುಗ್ತದೆ ಅಂತ ಹೇಳ್ತೀರಿ. ಅವಳು ಅದನ್ನು ಹೇಳಿ ಆಯ್ತಾ? ನೀವು ಅದನ್ನೇ ತಿನ್ನುವುದು ಮತ್ತು ಮತ್ತು ಅದನ್ನು ಹೇಳಿ ಆಯ್ತು. ಬಿಡು, ಮಕ್ಕಳಲ್ಲಿಯೂ ಹೇಳಿ ಆಯ್ತು ಅದನ್ನು. ಆ ಬರ್ತಾರಮ್ಮ, ಬರ್ತಾರೆ, ಇಲ್ಲಿ ಮಾತಾಡ್ತಾ ಇದ್ದಾರೆ, ನಮ್ಮ ತಲೆ ತಿಂತಾ ಇದ್ದಾರೆ ಇಲ್ಲಿ. ಬರ್ತಾರೆ ಬರ್ತಾರೆ, ಅಮ್ಮ ಕರೀತಾರೆ, ಅಮ್ಮ ಕರೀತಾರೆ. ನಿಲ್ಲೇ ಸ್ವಲ್ಪ, ಮಕ್ಕಳೇನು ಮಾತಾಡ್ತಾ ಇದ್ದಾಳೆ. ಹೋಗಿ ಅಪ್ಪ, ಅಮ್ಮಲ್ವ ಕರೆದು ಹೋಗಿ. ನೀವು ಇಲ್ಲಿ ನಮ್ಮಲ್ಲಿ ಮತ್ತೆ ಮಾತಾಡ್ಬೋದು. ಬೇಗ ಆಯ್ತು, ಬೇಗ ಹೋಗಿ ಬೇಗ ಬನ್ನಿ. ಬೇಗ ಬನ್ನಿ. ಬಾ, ಬಂದ್ರಮ್ಮ, ಬಂದ್ರು. ಬರ್ತಾರಮ್ಮ. ತಡಿಯೇ ಸ್ವಲ್ಪ, ನಿನಗೆ ಅವಸರ ಏನು? ಬರ್ತಾರೆ. ಅಮ್ಮ 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 ನೀನ್ ನೋಡಿಕೋ. ನೀವು ಇವತ್ತೇ ಹೋದ್ರೆ ಇವತ್ತೇ ಬೇಟೆ ಆಗ್ತದೆ ನಮ್ಮದು, ಇಲ್ಲದಿದ್ರೆ ನಾನು. ಆಯ್ತು ಮಕ್ಕಳೇ, ಒಮ್ಮೆ ಹೋಗಿ ಬನ್ನಿ, ಹೋಗಿ ಬನ್ನಿ. ದೇವರ ರಕ್ಷಣೆ ಮಾಡ್ಲಿ ನಿಮ್ಮನ್ನು. ಇನ್ನು ಒಂದು ಕ್ಷಣ ನಿಲ್ಲಬಾರ್ದು, ಮತ್ತೆ ಬಂದ್ರು ಬಂದಾರ ಅವರು. ಅದಕ್ಕಿಂತ ಮೊದಲು ಬೇಟೆ ಹೋಗ್ಬೇಕು. ಹೋಗುವ.